ಪತ್ನಿ ಮತ್ತು ಮಗನ ಎದುರೇ ಕರ್ನಾಟಕ ಮೂಲದ ವ್ಯಕ್ತಿಯೊಬ್ಬರ ತಲೆ ಕತ್ತರಿಸಿ ಕೊಲೆಗೈದಿರುವ ಘಟನೆ ಅಮೆರಿಕದ ಟೆಕ್ಸಾಸ್ನಲ್ಲಿ ನಡೆದಿದೆ. ಕರ್ನಾಟಕ ಮೂಲದ 50 ವರ್ಷದ ಚಂದ್ರಮೌಳಿ ನಾಗಮಲ್ಲಯ್ಯ ಕೊಲೆಯಾದ ವ್ಯಕ್ತಿ 37 ವರ್ಷದ ಎದಾರ್ನಿಸ್ ಕೊಬೋಸ್ ಮಾರ್ಟಿನೇಸ್ ಬಂಧಿತ ಆರೋಪಿ. ಡಲಾಸೋ ಮೋಟೆಲ್ನ ವ್ಯವಸ್ಥಾಪಕರಾಗಿ ನಾಗಮಲ್ಲಯ್ಯ ಕೆಲಸ ಮಾಡ್ತಾ ಇದ್ರು. ಆರೋಪಿಯು ಅಲ್ಲೇ ಕೆಲಸ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಕೆಟ್ಟು ಹೋದ ವಾಷಿಂಗ್ ಮೆಷಿನ್ ಬಳಸದಂತೆ ಆರೋಪಿಗೆ ನಾಗಮಲ್ಲಯ್ಯ ತಿಳಿಸಿದ್ರಂತೆ. ಈ ವಿಚಾರವನ್ನ ನೇರವಾಗಿ ಆತನಿಗೆ ಹೇಳದೆ ಅಲ್ಲಿನ ಮಹಿಳಾ ಸಿಬ್ಬಂದಿ ಮೂಲಕ ಹೇಳಿಸಿದ್ರಂತೆ. ಈ ವಿಚಾರ ತನಗೆ ನೇರವಾಗಿ ನಾಗಮಲ್ಲಯ್ಯ ತಿಳಿಸಿಲ್ಲ ಅನ್ನೋದು ಆರೋಪಿ ಮಾರ್ಟಿನೇಸ್ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೀಗಾಗಿ ಆತ ಈ ದುಷ್ಕೃತ್ಯ ಮೆರೆದಿದ್ದಾನೆ ಎನ್ನಲಾಗಿದೆ. ಶಿರಚ್ಛೇದ ಮಾಡುವ ಮೊದಲು ಆರೋಪಿ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾನೆ. ಆಗ ನಾಗಮಲ್ಲಯ್ಯ ಕಿರುಚುತ್ತಾ ಹೆಂಡತಿ ಮತ್ತು ಮಗನಿದ್ದ ಕೊಠಡಿಗೆ ತೆರಳಿದ್ದಾರೆ. ಆಗ ನಾಗಮಲ್ಲಯ್ಯರ ಹೆಂಡತಿ ತಪ್ಪಿಸಲು ಮುಂದಾಗಿದ್ದಾರೆ. ಈ ವೇಳೆ ಆರೋಪಿ ಆಕೆಯನ್ನ ತಳ್ಳಿ ತಲೆ ಕಡ್ದಿದ್ದಾನೆ ಅಂತ ಹೇಳಲಾಗಿದೆ. ಬಳಿಕ ಕತ್ತರಿಸಿದ ತಲೆಯನ್ನ ಕಸದ ತೊಟ್ಟಿಗೆ ಎಸೆದು ರಕ್ತ ಹರಿತಾ ಇದ್ದ ಮಚ್ಚು ಹಿಡಿದು ಸಾಕ್ತಾ ಇದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ.